ರಾಜ್ಯದಲ್ಲಿ ಸಂಭವಿಸಿದ ಸಾವಿನ ಘಟನೆಗಳಲ್ಲಿ ರಾಜಕಾರಣ ಮಾಡುವ ಬಿಜೆಪಿ ಮತ್ತು ಅದರ ಪರಿವಾರ ಸಂಘಟನೆಗಳ ಕಾರ್ಯಕರ್ತನಿದ್ದ ವಿಜಯಪುರದಲ್ಲಿ ಅತ್ಯಾಚಾರಕ್ಕೊಳಗಾಗಿ ಹತ್ಯೆಗೇಲ್ಪಟ್ಟ ದಾನಮ್ಮ ಸಾವಿನ ಕುರಿತು ಯಾಕೆ ಹೋರಾಟ ನಡೆಸುತ್ತಿಲ್ಲ ಎಂದು ಕೆಪಿಸಿಸಿ ಸದಸ್ಯ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವಕ್ತಾರ ಎಂ ವೆಂಕಪ್ಪಗೌಡ ಪ್ರಶ್ನಿಸಿದ್ದಾರೆ. ಸುಳ್ಯದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ವಿಜಯಪುರದಲ್ಲಿ ನಿರ್ಭಯ ಪ್ರಕರಣಕ್ಕಿಂತಲೂ ಘೋರವಾದ ಪ್ರಕರಣ ನಡೆದಿದೆ. ಬಿಜೆಪಿಯ ಸಕ್ರಿಯ ಕಾರ್ಯಕರ್ತ ದೀಪಕ್ ಎಂಬಾತ ತನ್ನ ಸಂಗಡಿಗರೊಂದಿಗೆ ಸೇರಿ ಈ ಕೃತ್ಯ ನಡೆಸಿದ್ದಾನೆ. ಒಬ್ಬ ಬಾಲಕಿ ಕೊಲೆಗೀಡಾಕಿದ್ರೂ ಬಿಜೆಪಿಯವರು ಈ ಕುರಿತು ಮಾತನಾಡದಿರುವುದು ಆಶ್ಚರ್ಯಕರ. ಒಂದು ವೇಳೆ ಆರೋಪಿಯ ಸ್ಥಾನದಲ್ಲಿ ಕಾಂಗ್ರೆಸ್ ಪಕ್ಷದ ಯಾವುದಾದರೂ ಕಾರ್ಯಕರ್ತನಿರುತ್ತಿದ್ರೆ ಬಿಜೆಪಿ ಇದನ್ನ ಮಹದಾಯಿ ವಿಚಾರಕ್ಕಿಂತಲೂ ಅಧಿಕವಾಗಿ ಪ್ರಚಾರ ಮಾಡುತ್ತಿದ್ದರು ಎಂದು ಹೇಳಿದ್ರು. ಜನತಾ ಪಾರ್ಟಿಯವರಿಗೆ ಇದು ಕಾಣ್ತಾ ಇಲ್ಲ. ಇದು ನಮಗೆ ಅತ್ಯಂತ ಆಶ್ಚರ್ಯಚಕಿತವಾಗಿ ಆಗತಕ್ಕಂಥ ಜನತೆಗೆ, ರಾಜ್ಯದ ಜನತೆಗೆ, ದೇಶದ ಜನತೆಗೆ ಆಶ್ಚರ್ಯಚಕಿತವಾಗಿರತಕ್ಕಂಥ ವಿಚಾರ ಅಂತೇಳಿ ನಮಗೆ ಕಾಣ್ತಾ ಇದೆ. ಒಂದು ವೇಳೆ ಈ ಘಟನೆಯಲ್ಲಿ ಕಾಂಗ್ರೆಸ್ನ ಯಾವುದೇ ಪದಾಧಿಕಾರಿ ಭಾಗಿಯಾಗಿದ್ದರೆ ಅಥವಾ ಅನ್ಯ ಕೋಮಿನವರು ಯಾರೇ ಮಾಡಿದ್ದೇ ಆಗಿದ್ದರೆ ಇವತ್ತು ಮಹದಾಯಿ ವಿಚಾರ ಏನು ನಡೀತಾ ಇದೆಯೋ, ಮಹದಾಯಿ ವಿಚಾರದಲ್ಲಿ ಬಿಜೆಪಿಯವರು ಎಷ್ಟು ಇಂಪಾರ್ಟೆನ್ಸ್ ತಗೊಳ್ತಾ ಇದ್ದಾರೋ ರಾಜಕಾರಣಕ್ಕಾಗಿ, ಅದಕ್ಕಿಂತ ಹೆಚ್ಚಿನ ಪ್ರಚಾರವನ್ನ ಬಿಜೆಪಿ ಅಥವಾ ಅದಕ್ಕಿಂತ ಹೆಚ್ಚಿನ ಮಹತ್ವವನ್ನ ಬಿಜೆಪಿ ಕೊಡುತ್ತಿತ್ತು. ಕೋವಿ ಪರವಾನಗಿ ಶುಲ್ಕವನ್ನ ಮನ್ನಾ ಮಾಡುವಂತೆ ಮುಖ್ಯಮಂತ್ರಿಯವರನ್ನ ಆಗ್ರಹಿಸುವ ಬೇಜವಾಬ್ದಾರಿ ನಿರ್ಣಯವನ್ನ ಪುತ್ತೂರು ಎಪಿಎಂಸಿ ಕೈಗೊಂಡಿದೆ. ವಾಸ್ತವದಲ್ಲಿ 3 ತಿಂಗಳಿಗೆ 90 ರೂಪಾಯಿ ಇದ್ದ ಶುಲ್ಕವನ್ನ 500 ರೂಪಾಯಿಗಳಿಗೆ ಏರಿಸಿರುವುದು ಮತ್ತು ಠೇವಣಿ ಶುಲ್ಕವನ್ನ 200 ರೂಪಾಯಿಗಳಿಂದ 1000 ರೂಪಾಯಿಗಳಿಗೆ ಏರಿಸಿರುವುದು ಕೇಂದ್ರದ ಮೋದಿ ಸರ್ಕಾರ. ಇದನ್ನ ನಾವು ಅಂತೆ ಹೇಳಿದ್ದೆವು. ಆದರೆ ಈಗ ಸುಳ್ಳು ಹೇಳಿ ಮುಖ್ಯಮಂತ್ರಿಗಳ ಮುಂದೆ ಹೋದ್ರೆ ಇಂತಹವರನ್ನ ನಂಬುವುದು ಹೇಗೆ? ಮನವಿ ಕೊಟ್ಟರೆ ಚೀಮಾರಿ ಹಾಕಿಸಿಕೊಳ್ಳಬೇಕಾದಿತ್ತು. ತಾಕತ್ತಿದ್ರೆ ಸಂಸದ ನಳಿನ್ ಕುಮಾರ್ ಕಟೀಲ್ ಮೂಲಕ ಇದನ್ನ ಕಡಿಮೆ ಮಾಡಲು ಪ್ರಯತ್ನಿಸಲಿ ಎಂದು ಹೇಳಿದ್ರು. ಪುತ್ತೂರಿನ ಎಪಿಎಂಸಿಯಲ್ಲಿ ನಿನ್ನೆ ಅಲ್ಲ ಮೊನ್ನೆ ನಿರ್ಣಯ ಆಗ್ತದೆ. ಏನ್ ನಿರ್ಣಯ ಆಗ್ತದೆ ಅಂತ ಹೇಳಿದ್ರೆ 1500 ರೂಪಾಯಿ ಇವತ್ತು ಕೋವಿ ಲೈಸೆನ್ಸ್ ರಿನ್ಯೂವಲ್ ಇದೆ. ಹಾಗಾಗಿ ಇದನ್ನ ನಾಡ್ದು ಮುಖ್ಯಮಂತ್ರಿ 7ನೇ ತಾರೀಕಿಗೆ ಮುಖ್ಯಮಂತ್ರಿ ಪುತ್ತೂರಿಗೆ ಬರ್ತಾ ಇದ್ದಾರೆ. ಅವರ ಹತ್ರ ಮನವಿ ಮಾಡಿ ಇದನ್ನ ಮನ್ನಾ ಮಾಡಬೇಕು ಅನ್ನುವಂಥದ್ದನ್ನ ಒಂದು ರೆಸಲ್ಯೂಷನ್ ಬಿಜೆಪಿಯವರು ಎಪಿಎಂಸಿ ಸಭಾಂಗಣದಲ್ಲಿ ಸಭೆಯಲ್ಲಿ ಕೈಗೆ ತಗೊಳ್ತಾರೆ, ನಿರ್ಣಯವನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಇವರಿಗೆ ನಾವು ಏನಂತ ಹೇಳಿ, ಇವರು ಎಷ್ಟೋ ಮಟ್ಟಿಗೆ ಸತ್ಯ ಹೇಳ್ತಾರೆ ಅಂತ. ಜಿಲ್ಲಾ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಕಿರಣ್ ಬುಡ್ಲೆಗುತ್ತು, ಸುಳ್ಯ ತಾಲೂಕು ಯುವ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಫವಾಜ್ ಕನಕಮಚಲು, ಡೇವಿಡ್ ದೀರಾ ಕ್ರಾಸ್ತಾ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಪದ್ಮನಾಭ, ವಿ4 ನ್ಯೂಸ್ 24/7 ಸುಳ್ಯ.